ಕೋವಿಡ್ ಲಾಕ್ಡೌನ್ನಿಂದ ಮಂಜೇಶ್ವರದಲ್ಲಿ ಚಲಿಸ್ತಾ ಇದ್ದ ಆಟೋ ಇದೀಗ ಯಾವುದೇ ಶಬ್ದ ಇಲ್ಲದೆ ಮೌನವಾಗಿ ಮನೆಯ ಮುಂಭಾಗದಲ್ಲಿ ನಿಲುಗಡೆಯಾಗಿದೆ. ಆಟೋ ಚಾಲಕರಿಗೆ ಕ್ಷೇಮ ನಿಧಿ ಬೋರ್ಡ್ನಲ್ಲಿ ಅನುಕೂಲತೆಗಳನ್ನು ಒದಗಿಸೋದಾಗಿ ಜಿಲ್ಲಾಡಳಿತ ಹೇಳಿಕೆಯನ್ನ ಕೊಟ್ಟಿತ್ತು. ಆದರೆ ಅದು ಇದುವರೆಗೂ ಕೂಡ ಕಾರ್ಯಗತವಾಗಿಲ್ಲ. ಮಂಜೇಶ್ವರದ ಗ್ರಾಮ ಮತ್ತು ನಗರಗಳಲ್ಲೂ ಒಂದೇ ರೀತಿಯಲ್ಲಿ ಚಲಿಸ್ತಾ ಇದ್ದ ಆಟೋ ಇದೀಗ ಯಾವುದೇ ಶಬ್ದವಿಲ್ಲದೆ ಮೌನವಾಗಿ ಕಾರ್ಮಿಕರ ಮನೆ ಮುಂಭಾಗದಲ್ಲಿ ನಿಲುಗಡೆಯಾಗಿದೆ. ಹಾಯ್ ಆಟೋ ಎಂಬ ಒಂದೇ ಕೂಗಿಗೆ ಜನರ ಮುಂಭಾಗಕ್ಕೆ ತಲುಪಿ ಅಸಾಧ್ಯವಾಗಿರುವ ದಾರಿಗಳನ್ನು ಕೂಡ ಲೆಕ್ಕಿಸದೆ ಹೇಳಿದ ಸ್ಥಳಕ್ಕೆ ಸೇವೆಯನ್ನು ನೀಡ್ತಾ ಇದ್ದ ಆಟೋ ಇದೀಗ ಮತ್ತೆ ನಿಶ್ಚಲವಾಗಿ 17 ದಿವಸಗಳೇ ಕಳೀತಾ ಇದೆ. ಆರಂಭದ 3 ತಿಂಗಳು ಲಾಕ್ಡೌನ್ ಬಳಿಕ ಆಟೋ ಕಾರ್ಮಿಕರಿಗೆ ಸೇವೆಯನ್ನು ಒದಗಿಸಲು ಕಾಸರಗೋಡು ಜಿಲ್ಲಾಡಳಿತ ಅನುಮತಿಯನ್ನು ನೀಡಿತ್ತು. ಆದರೆ ಇದೀಗ ಮತ್ತೆ ಸೇವೆಯನ್ನು ನಿಲ್ಲಿಸಿದೆ. ಆಟೋ ರಿಕ್ಷಾ ಒಂದು ದಿವಸ 100 ಕಿಲೋಮೀಟರ್ಗಿಂತಲೂ ಅಧಿಕ ಸಂಚರಿಸಿದರೆ ಮಾತ್ರ ಕಾರ್ಮಿಕರಿಗೆ ತಮ್ಮ ಜೀವನವನ್ನು ಮುನ್ನಡೆಸಲು ಸಾಧ್ಯವಿದೆ. ಇದೀಗ ಮಂಜೇಶ್ವರ ಉಪ್ಪಳಗಳಲ್ಲಿ ಆಟೋ ರಿಕ್ಷಾ ಚಾಲಕರು 10 ಕಿಲೋಮೀಟರ್ ಕೂಡ ಸಂಚರಿಸಿಲ್ಲ. ಈ ಬಗ್ಗೆ ಮಾತನಾಡಿದ ಸದಸ್ಯ ಯಾದವ್ ಬಡಾಜೆ ಅವರು, ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾವಿಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಕೊರೋನಾ ಎಂಬ ಮಹಾಮಾರಿಯ ಹೆಸರಿನಲ್ಲಿ ರಿಕ್ಷಾ ಚಾಲಕರನ್ನ ದಿಗ್ಬಂಧನದಲ್ಲಿರಿಸುವುದು ಖೇದಕರ ಅಂತ ಹೇಳಿದರು. ರೋಗಿಗಳು ಆಸ್ಪತ್ರೆಗೆ ಹೋಗಬೇಕಿದ್ರೆ, ಚಿಕಿತ್ಸೆಗೆ ಹೋಗಬೇಕಾದ್ರೆ ಅವರಿಗೆ ರಿಕ್ಷಾದ ಅವಶ್ಯಕತೆ ಇರ್ತದೆ. ರಿಕ್ಷಾದವರು ಕರೆಯುವಾಗ ರಿಕ್ಷಾದವರಿಗೆ ನಾವು ಇಲ್ಲಿ ಬರೋದಿಲ್ಲ, ನಮಗೆ ಪೊಲೀಸಿನವರು ಬಿಡೋದಿಲ್ಲ ಅಂತೇಳಿ ಒಂದು ಕಂಪ್ಲೇಂಟನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಹಲವು ತಿಂಗಳುಗಳಿಂದ ರಿಕ್ಷಾವನ್ನು ತೆಗೆಯದೆ ಅವರ ಕುಟುಂಬ, ರಿಕ್ಷಾ ಡ್ರೈವರ್ ಅವರ ಕುಟುಂಬ ತುಂಬ ಕಷ್ಟದಲ್ಲಿದೆ. ಅವರಿಗೆ ಅನ್ನಕ್ಕೆ ತತ್ವಾರ ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಆ ನಿಟ್ಟಿನಲ್ಲಿ ಅವರಿಗೆ, ಅವರ ಕುಟುಂಬಕ್ಕೆ ಬೇಕಾದಂಥ ಸಹಾಯವನ್ನು ಸರ್ಕಾರ ಕೂಡಲೇ ಮಂಜೂರುಗೊಳಿಸಬೇಕು. ಅವರಿಗೆ ಎಲ್ಲ ಸಹಕಾರವನ್ನು ನೀಡಬೇಕು. ಮಾರ್ಚ್ 22ರಿಂದ ಕೇಂದ್ರ ಸರ್ಕಾರದ ಸೂಚನೆಯಂತೆ ಕೋವಿಡ್ನ ಎಲ್ಲ ನಿರ್ಬಂಧಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಇದೀಗ ಮತ್ತೆ ನಮಗೆ ನಿರ್ಬಂಧವನ್ನು ವಿಧಿಸಿದ ಜಿಲ್ಲಾಡಳಿತ ಸೂಕ್ತವಾದ ಸೇವೆಗೆ ಅವಕಾಶವನ್ನ ಕಲ್ಪಿಸಿಲ್ಲ. ಸಂಬಂಧಪಟ್ಟವರು ತಮ್ಮ ಸಂಕಷ್ಟವನ್ನ ಅರಿತು ಸೂಕ್ತವಾದ ಪರಿಹಾರವನ್ನು ಒದಗಿಸುವಂತೆ ರಿಕ್ಷಾ ಚಾಲಕ ದೇವದಾಸ್ ತೂಮಿನಾಡು ತಿಳಿಸಿದ್ದಾರೆ. ನಾವು ಇವತ್ತಿನ ಆರ್ಥಿಕ ಸ್ಥಿತಿಯಲ್ಲಿ ಕಂಡಾಗ ನಮಗೆ ಒಂದು ಕಡೆಯಲ್ಲಿ ರಿಕ್ಷಾದ ಲೋನ್ ತಿಂಗಳಿಗೆ 5,000 ಕಟ್ಟಬೇಕು. ಅದೇ ರೀತಿಯಲ್ಲಿ ಕೆಲವರು ರಿಕ್ಷಾ ಡ್ರೈವರ್ ಮನೆ ಬಾಡಿಗೆ, ಮನೆ ಖರ್ಚು ಮಾತ್ರವಲ್ಲ, ಇನ್ನಿತರವಾದಂತಹ ನಾವು ಸಾಲಗಳಲ್ಲಿ ಮುಳುಗಿ ಆ ಸಾಲವನ್ನು ತೀರಿಸುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಎಲ್ಲ ಸಾಲದವರು ಕೂಡ ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆದ ಕಾರಣ ಸರ್ಕಾರ ಈ ತನಕ ಯಾವ ರೀತಿ ಒಂದು ಸೌಲಭ್ಯವನ್ನು ನೀಡಲಿಲ್ಲ. ಇನ್ನಾದರೂ ನಮಗೆ ಆ ರೀತಿಯ ಒಂದು ಸೌಲಭ್ಯವನ್ನು ನೀಡಿ ನಮ್ಮ ರಿಕ್ಷಾ ಚಾಲಕರನ್ನು ಬದುಕಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಂತೇಳಿ ಈ ರೀತಿಯಲ್ಲಿ ನಾವು ನಿಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಮಂಜೇಶ್ವರದಲ್ಲಿ ರಿಕ್ಷಾ ಚಾಲಕರು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ರಿಕ್ಷಾ ಚಾಲಕರ ಸಮಸ್ಯೆಯನ್ನ ಮನಗಂಡು ಸೂಕ್ತವಾದ ಸೇವೆಗೆ ಅವಕಾಶವನ್ನ ನೀಡಬೇಕಿದೆ. ರೆಹಮಾನ್ ಉದ್ಯಾವರ, V4 News 24/7 ಮಂಜೇಶ್ವರ.